ನಮ್ಮ ಟೀಮ್ ಬಗ್ಗೆನೆ ಒಂದ್ಸಲ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಈಗ ನಮ್ ಜೊತೆಲೆಲ್ಲ ಕೆಲಸ ಮಾಡ್ತಾ ಇರುವಂತವ್ರು ಸತ್ಯ ಹೆಗ್ಡೆ ಅವ್ರು ಆಗ್ಬೋದು, ಮತ್ತೆ ಧ್ರುವ ಆಗ್ಬೋದು, ಎಲ್ಲ ನನ್ ಜೊತೆ ಆಲ್ರೆಡಿ ಧ್ರುವನ್ ಜೊತೆ ನಂದೊಂದು ಸಿನಿಮಾ ಆಗಿದೆ, ಸತ್ಯ ಹೆಗ್ಡೆ ಅವ್ರ ಜೊತೆ 2 ಸಿನಿಮಾ ಆಗಿದೆ. ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಅವ್ರು ಮಾಡ್ತಿದ್ದಾರೆ, ಮತ್ತೆ ರವಿ ವರ್ಮ ಅವ್ರು ಮಾಡ್ತಿದ್ದಾರೆ. ಅದಾದ್ಮೇಲೆ ಯಾವುದು ಇವರು ಗಣೇಶ್ ಅವ್ರು ಮಾಡ್ತಿದ್ದಾರೆ ಫೈಟ್ಸ್ ನ. ಮತ್ತೆ ಫಸ್ಟ್ ಟೈಮು ನನ್ನ ಎಲ್ಲಾ ಸಿನಿಮಾಗಳಿಗೂ ಹರಿಕೃಷ್ಣ ಅವ್ರು ಇರ್ತಾ ಇದ್ರು. ಈ ಸತಿ ಮಣಿ ಶರ್ಮಾ ಅವ್ರು ಬಂದಿದ್ದಾರೆ ಮ್ಯೂಸಿಕ್ ಗೆ ಅಂತ ಅನ್ಬಿಟ್ಟು. ಅಂದ್ರೆ ಒಂದಷ್ಟು ಜನ ನಮ್ಮ ಜೊತೆಲಿ ಯಾರ್ಯಾರು ಟ್ರಾವೆಲ್ ಆಗಿದ್ರು, ಇಡೀ ನನ್ನ ನಿರ್ದೇಶನ ತಂಡ ಆಗ್ಬೋದು, ನಮ್ಮ ಅಸೋಸಿಯೇಟ್ ಸ್ವಾಮಿ ಅಂತ ನನ್ನ ಜೊತೆ 10 ವರ್ಷದಿಂದ ಇದ್ದಾನೆ, ಅವನು ಕೂಡ ಜೊತೆಲಿದ್ದಾನೆ. ಎಲ್ಲ ಅಂದ್ರೆ ಅಷ್ಟು ವರ್ಷದಿಂದ ನನ್ನ ಸಿನಿ ಜರ್ನಿಲಿ ಯಾರ್ಯಾರೆಲ್ಲ ಬಂದಿದ್ರು ಅವರೆಲ್ಲರೂ ಸೇರಿ ಮಾಡ್ತಾ ಇದೀವಿ. ಮತ್ತೆ ಈ ಸತಿ ಒಬ್ಬ ನನ್ನ ಜೊತೆಗೆ ಆಡ್ ಆಗಿರುವಂತವನು ನಮ್ಮ ಹುಡುಗನ ಕಿಸ್ ಅಲ್ಲಿ ಅಸಿಸ್ಟೆಂಟ್ ಆಗಿ ಮಾಡಿದ್ದ ಕ್ಯಾಮ್ರಾ ವರ್ಕ್ ನ. ಈಗ ನಾವೇನ್ ನೋಡ್ತಾ ಇದೀವಿ, ಫೋಟೋಸ್ ಮತ್ತೆ ಪೋಸ್ಟರ್ಸ್ ಮತ್ತೆ ಈ ವಿಡಿಯೋ, ಈ ಫಸ್ಟ್ ಲುಕ್ ವಿಡಿಯೋ ಅಂತ ಏನ್ ಮಾಡಿದಾನೆ ಅದು ಸಂಕೇತ್ ಅಂತ, ಮೈಸೂರು ಹುಡುಗ, ಅವನೇ ಮಾಡಿದ್ದು. ಬರೋ ಸಂಕೇತ್, ಇವನೇ ಈ ವಿಡಿಯೋ ಇವಾಗ ಏನ್ ಟೀಸರ್ ನೋಡಿದ್ರಿ, ಇವನೇ ಅದನ್ನ ಶೂಟ್ ಮಾಡಿದ್ದು. ಟೀಸರ್ ಮತ್ತೆ ಫಸ್ಟ್ ಲುಕ್ ಪೋಸ್ಟರ್ಸ್ ಏನಿದೆ, ಹೊಸದಾಗಿ ಬೆಳೀತಾ ಇರುವಂತ ಹುಡುಗ. ಎಲ್ಲರ ಪ್ರೋತ್ಸಾಹನೂ ಕೂಡ ಎಲ್ಲರ ಪ್ರೋತ್ಸಾಹನೂ ಇಲ್ಲಿ. ಇದಕ್ಕಿಂತ ಮುಂಚೆ ಒಂದು ಮಾಡಿದ್ದ ಟೀಸರ್ YRK ಯುವರಣ ತೀರ ಕಂಠೀರವ ಅಂತ ಅಂದ್ಬಿಟ್ಟು, ಇವನ್ಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.